46ನೇ ಭಾರತೀಯ ಪ್ರೋಸ್ಟೋಡಾಂಟಿಕ್ ಸೊಸೈಟಿ ಸಮ್ಮೇಳನವನ್ನು ನಗರದ ಫಾದರ್ ಮುಲ್ಲರ್ ಆಡಿಟೋರಿಯಂನಲ್ಲಿ ಜರುಗಿಸಲಾಗಿತ್ತು. ಮಂಗಳೂರಿನ ಫಾದರ್ ಮುಲ್ಲರ್ ಆಡಿಟೋರಿಯಂನಲ್ಲಿ 46ನೇ ಭಾರತೀಯ ಪ್ರೋಸ್ಟೋಡಾಂಟಿಕ್ ಸೊಸೈಟಿ ಸಮ್ಮೇಳನಕ್ಕೆ ಚಾಲನೆ ದೊರಕಿತು. 4 ದಿನಗಳ ಕಾಲ ನಡೆಯಲಿರುವ ಸಮ್ಮೇಳನದಲ್ಲಿ ಹಲವು ಮಂದಿ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ಇನ್ನು ಕಾರ್ಯಕ್ರಮವನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯ ಆಫ್ ಹೆಲ್ತ್ ಸೈನ್ಸ್ನ ಉಪಕುಲಪತಿ ಡಾಕ್ಟರ್ ಎಸ್ ಸಚ್ಚಿದಾನಂದ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಸಮಾಜಕ್ಕೆ ತನ್ನದೇ ಆದ ರೀತಿಯಲ್ಲಿ ಕೊಡುಗೆಯನ್ನ ನೀಡುತ್ತಾ ಬಂದಿದ್ದಾರೆ. 46 ವರ್ಷ ಸಂಸ್ಥೆಯನ್ನ ಬೆಳೆಸಿಕೊಳ್ಳಬೇಕಾದ್ರೆ ಸಾಕಷ್ಟು ಪರಿಶ್ರಮ ಪಡಬೇಕಾಗಿದೆ ಎಂದು ಹೇಳಿದ್ರು. You are all celebrating your 46th Indian Prosthodontic Society National Conference in Bangalore, which means that the society has come of age. 46 years is not as simple years in anybody's life. The association has become robust. It has developed into a very fully mature society thanks to dedicated workers like Dr. Rangarajan, who could run the show for 12 years. It's really a commendable job. I don't think anybody would have. ಇನ್ನು ಭಾರತೀಯ ಪ್ರೋಸ್ಟೋಡಾಂಟಿಕ್ ಸೊಸೈಟಿ ಅಧ್ಯಕ್ಷರಾದ ಡಾಕ್ಟರ್ ಕಾಶಿನಾಥ್ ಅವರು ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು ಕರ್ನಾಟಕದ ಮಂಗಳೂರಿನಲ್ಲಿ ಮೊದಲ ಬಾರಿಗೆ ಸಮ್ಮೇಳನ ನಡೆಸಲಾಗುತ್ತಿದೆ. ಭಾರತೀಯ ಪ್ರೋಸ್ಟೋಡಾಂಟಿಕ್ ಸೊಸೈಟಿಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. I owe my deep gratitude to all the members of IPS and all the office bearers of IPS all these years. Because all these years, I was also in IPS as EC and everything since more than 20 years. There's beautiful work done by all the office bearers and everybody year on year. The improvement is something tremendous. IPS has grown leaps and bounds in not just as an organization, but incorporating and inculcating many proactive programs for the prosthodontists of our country. This is very important. It's not just an organization. ಈ ವೇಳೆ ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದವರನ್ನ ವೇದಿಕೆಯಲ್ಲಿದ್ದ ಗಣ್ಯರು ಸನ್ಮಾನಿಸಿದ್ರು. ಹಾಗೂ ನಿರಂತರವಾಗಿ ಕೌನ್ಸಿಲ್ಗೆ ಭಾಗವಹಿಸಿದವರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಡಾಕ್ಟರ್ ವಿ ರಂಗರಾಜನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.